ಗ್ರಾಮಸ್ಥರ ಬಹುದಿನದ ಬೇಡಿಕೆಯಾಗಿದ್ದ ಗರ್ಡಾಡಿ ಸೋಣಂದೂರು ಮಾಲಾಡಿ ಸಂಪರ್ಕ ಕಲ್ಪಿಸುವ ರಸ್ತೆ ಅಗಲೀಕರಣ ಮತ್ತು ಡಾಮರೀಕರಣದ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ತೆಂಗಿನಕಾಯಿ ಒಡೆಯುವ ಮೂಲಕ ಶಿಲಾನ್ಯಾಸವನ್ನು ನೆರವೇರಿಸಿದರು. ಶಾಸಕರ ನಿಧಿಯಿಂದ 5 ಕೋಟಿ ಅನುದಾನದಲ್ಲಿ ರಸ್ತೆ ಡಾಮರೀಕರಣದ ಕಾಮಗಾರಿ ಆರಂಭವಾಗಲಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಮಮತಾ ಶೆಟ್ಟಿ, ಮಡಂತ್ಯಾರು ತಾಲೂಕು ಪಂಚಾಯತ್ನ ಸದಸ್ಯರಾದ ಜೋಯಲ್ ಮಂಡೋನ್ಸಾ, ಪಡಂಗಡಿ ಪಂಚಾಯತ್ನ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಜೈನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉದಯನ್ ಪ್ಲೇ ಕಾಂಟ್ರಾಕ್ಟ್ ಬಂಧುಗಳೇ, ಈಗ ಹಿರಿಯ ಪಂಚಾಯತ್ ಸದಸ್ಯರು ಈ ಮಾರ್ಗದ ಅವಶ್ಯಕತೆ ಏನು, ಹಾಗಾದ್ರೆ ಇದು ಇಂಪಾರ್ಟೆನ್ಸ್ ಏನು ಅಂತ ಹೇಳುವುದಕ್ಕೆ, ಇದು ಒಂದು ಬದಿಯಿಂದ ರಾಜ್ಯ ಹೆದ್ದಾರಿಯಾಗಿದೆ ಈಗ ಬೆಳ್ತಂಗಡಿ ಮುಲ್ಕಿ, ಮತ್ತೊಂದು ಬದಿಯಿಂದ ರಾಷ್ಟ್ರೀಯ ಹೆದ್ದಾರಿ ಇದೆ ಮಂಗಳೂರು ತಿರುವಣ್ಣಾಮಲೈ. ಅದು ರಾಷ್ಟ್ರೀಯ ಹೆದ್ದಾರಿ ನಿಮಗೆಲ್ಲ ಗೊತ್ತಿದ್ದಾಗೆ ಘನ ಸರ್ಕಾರದಿಂದ ಈಗಾಗಲೇ ಅದಕ್ಕೆ 4 ಲೈನ್ ಮಂಜೂರಾತಿಯ ಒಂದು ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಇವತ್ತೆಲ್ಲ ಅದು 4 ಲೈನ್ ಆಗ್ತದೆ. ಆ ಕಡೆಯಿಂದ ಈ ಕಡೆಯಿಂದ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಅದರಿಂದ ಈ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಸಂಪರ್ಕ ಮಾಡುವ ಅತ್ಯಂತ ಪ್ರಾಮುಖ್ಯತೆ ಪಡೆದಂಥ ಈ ರಸ್ತೆ ಈ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಡೆಯುವಂಥ ಕೆಲಸ. ಅದರಿಂದ ರೈತಾಪಿ ವರ್ಗದವರು ದಯವಿಟ್ಟು ಈ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ನಂದೊಂದು ಮಾವಿನ ಮರ ಹೋಗ್ತಾ ಇದೆ, ನಂದು 2 ತೆಂಗಿನ ಮರ ಹೋಗ್ತಾ ಇದೆ, ಮತ್ತು ನಂದು ಒಂದು ಸ್ವಲ್ಪ ಜಾಗ ಹೋಗ್ತಾ ಇದೆ, ನಂದು ಪಟ್ಟ ಲೈನ್ ಅಲ್ಲಿದೆ. ಈ ಒಂದು ಸಂಕುಚಿತ ಮನೋಭಾವನೆ ನೀವು ಯಾರು ಇಟ್ಕೊಳ್ಬಾರ್ದು, ನೀವೆಲ್ಲ ಇಟ್ಟುಕೊಳ್ಳಿದೆ ಅಂತ ಭಾವಿಸ್ತಾ ಇದ್ದೇನೆ.